ಸಾವಿನ ಮನೆಯಲ್ಲಿ ಮಾಜಿ ಶಾಸಕರು ರಾಜಕೀಯ ಮಾಡುವುದು ಸರಿಯಲ್ಲ, ಅದು ಯಾರಿಗೂ ಶೋಭೆ ತರಲ್ಲ ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿರುಗೇಟು ನೀಡಿದರು. ತಾಲೂಕಿನ ಕಂಬದಹಳ್ಳಿಯಲ್ಲಿ 49 ಲಕ್ಷ ರೂಪಾಯಿ ವೆಚ್ಚದ ಮನೆ ಮನೆಗೆ ಗಂಗೆ ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಗುರುವಾರ ತಾಲೂಕಿನಲ್ಲಿ ನಡೆದ ಜೋಡಿ ಕೊಲೆಯ ಬಗ್ಗೆ ಮಾಜಿ ಶಾಸಕರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ನನ್ನ ಸಹೋದರ ಪಾತರಾಜು ಕೊರಟಗೆರೆ, ಶಿರಾ ಹಾಗೂ ತುಮಕೂರಿನಲ್ಲಿ ತಹಶೀಲ್ದಾರ್ ಸೇವೆ ಸಲ್ಲಿಸಿ ಜನಸ್ನೇಹಿಯಾಗಿದ್ದಾನೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ, ಮುಖ್ಯಮಂತ್ರಿ ಪರಿಹಾರ ನಿಧಿಯ ಅಧಿಕಾರಿಯಾಗಿದ್ದಾಗ ಮಧುಗಿರಿ ಜನತೆಗೆ ಸಹಾಯ ಮಾಡಿದ್ದಾನೆ. ಆದರೆ ಅದನ್ನು ಸಹಿಸದೆ ಇಂಡಿ ಕ್ಷೇತ್ರಕ್ಕೆ ವರ್ಗ ಮಾಡಿಸಿದ್ದು ಕೆಎನ್ಆರ್ ಹಿಂದೆ ಇವನ ಕರ್ತವ್ಯಗಳನ್ನು ಹೊಗಳಿದ್ದರು. ಆದರೆ ಅದನ್ನು ಸಹಿಸದೆ ಇಂಡಿ ಕ್ಷೇತ್ರಕ್ಕೆ ವರ್ಗ ಮಾಡಿಸಿದ್ದು ಕೆಎನ್ಆರ್ ಹಿಂದೆ ಇವನ ಕರ್ತವ್ಯವನ್ನು ಹೊಗಳಿದ್ದರು. ಆದರೆ ಇವರೇ ಇಂದು ಕ್ರಿಮಿನಲ್ ಎಂದು ಏಕವಚನ ಪದ ಬಳಕೆಯನ್ನು ನಾನು ಖಂಡಿಸುತ್ತೇನೆ ಎಂದರು. ಮಿಡಗೇಶಿಯಲ್ಲಿ ನಡೆದ ಈ ಜೋಡಿ ಕೊಲೆಯ ಬಗ್ಗೆ ಪೊಲೀಸರಿಗೆ ಸಮಗ್ರವಾದ ಮಾಹಿತಿ ಇದ್ದು ರಾಜಕೀಯ ಉದ್ದೇಶ ಹೊಂದಿಲ್ಲ. ಮೃತರ ಕುಟುಂಬದ ಬಗ್ಗೆ ನನಗೂ ಸಹಾನುಭೂತಿ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತೇನೆ. ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡುತ್ತೇನೆ ಎಂದರು. ಇಂತಹ ಘಟನೆಗಳು ಕ್ಷೇತ್ರದಲ್ಲಿ ನಡೆಯಬಾರದು. ಮಧುಗಿರಿಗೆ ಶಾಂತಿ ತರುವ ನಾಯಕರು ಬೇಕಿದ್ದು ಶಾಂತಿ ಕದಡುವವರು ಬೇಕಿಲ್ಲ. ಪೊಲೀಸರು ಯಾವ ಆಯಾಮದಲ್ಲಿ ತನಿಖೆ ಮಾಡಿದರೂ ಸ್ವಾಗತ. ಆದರೆ ವಿನಾಕಾರಣ ರಾಜಕಾರಣ ಮಾಡಲೆಂದೇ ಮಾಜಿ ಶಾಸಕರು ಹೇಳಿರುವ ಈ ಹೇಳಿಕೆ ಬಾಲಿಶದಿಂದ ಕೂಡಿದೆ. ಯಾರು ತಪ್ಪಿತಸ್ಥರು ಇದ್ದಾರೆ ಅವರನ್ನು ಪೊಲೀಸರು ಕಾನೂನಿನ ಅಡಿಯಲ್ಲಿ ಶಿಕ್ಷಿಸಬೇಕು ಎಂದರು. ಈ ವಿಚಾರವನ್ನು ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಿದ್ದು ಅವಕಾಶ ಸಿಗಲಿಲ್ಲ. ಆದರೂ ಗೃಹ ಮಂತ್ರಿಗಳ ಬಳಿ ಮಾತನಾಡಿದ್ದು ಸೂಕ್ತ ತನಿಖೆಗೆ ಸೂಚಿಸಿದ್ದಾರೆ ಎಂದರು. ವರದಿ ಅಭಿದ್ ಮಧುಗಿರಿ. ಅದು ಅಲ್ಲ, ಅದನ್ನ ನಾನೇ ಹೇಳಿ, ಅದು ಎನ್ಕ್ವೈರಿನಲ್ಲಿ ಆಗ್ಬೇಕು. ಅದು ಯಾರು ಅದರಲ್ಲಿ ಅಂತ ಅನ್ನೋದನ್ನ ಎನ್ಕ್ವೈರಿ, ಅಷ್ಟು ಜನನ ಅಥವಾ ಯಾರನ್ನ ಒಬ್ಬರ ಇವ್ರಲ್ದೆ ಬೇರೆ ಇನ್ನೊಬ್ಬ ಅವನ ಅದು ತನಿಖೆನಲ್ಲಿ ಗೊತ್ತಾಗ್ತದೆ. ಮುಂದಿನ ದಿನಮಾನಗಳು ಪೊಲೀಸ್ ಡ್ಯೂಟಿ, ಅದು ಪೊಲೀಸ್ನವ್ರ ಕರ್ತವ್ಯ, ಅದು ಅವ್ರು ಮಾಡ್ತಾರೆ. ಅವ್ರು ಕೊಟ್ಟಿರೋ ದೂರಲ್ಲಿ ನಿಮ್ಮ ಪಕ್ಷದ ಮುಖಂಡರು ಅಂತಾನೆ ಅವರು ಇದು ಮಾಡಿದ್ದಾರೆ. ರಾಜಕೀಯಕ್ಕೆ ಬಳಸಬಾರ್ದು ಅಂತ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ರಾಜಕೀಯವಾಗಿ ತಗೊಂಬಾರ್ದು ಇಂಥ ವಿಚಾರ. ಯಾವುದೇ ಸಮಾಜ ಆರೋಗ್ಯಕರವಾಗಿರಬೇಕು, ಶಾಂತಿಯುತವಾದಂಥ ವಾತಾವರಣ ಇರಬೇಕು ಅಂತ ಅಂದರೆ ರಾಜಕೀಯದ ಬೇಡ ನಾನಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಬೇಯಿಸ್ಕೊಬಾರ್ದು. ಅದು ಒಂದು ಸಮಾಜಕ್ಕೆ ಒಂದು ಕಟುಬದ್ಧವಾದಂಥ ಒಂದು ಸಂದೇಶ ಹೋಗಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ನಾವು ಸಂದೇಶ ಕೊಡಬೇಕಾಗ್ತದೆ. ಸಮಾಜ ಶಾಂತಿಯುತವಾಗಿ ಹೋಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಕೆಲಸಗಳಾಗಬೇಕಾಗ್ತದೆ. ಆಮೇಲೆ ಯಾವುದೇ ಈ ಎನ್ಕ್ವೈರಿನಲ್ಲಿ ಯಾರು ಕಲ್ಪ್ರಿಟ್ ಇರ್ತಾರೆ, ಯಾರು ತಪ್ಪಿತಸ್ಥರು ಇರ್ತಾರೆ, ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ನಮ್ಮ ಕಾನೂನು ಜುಡಿಷಿಯಲ್ ಪ್ರೋಸೆಸ್ಸು, ಕಾನೂನು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಸ್ಥಳದ ವಿವಾದ ಬಗ್ಗೆ ನಿಮ್ಗೆ ಏನಾದರೂ ಬೆಳಕಿಗೆ ಬಂದಿತ್ತ? ನನಗೇನು ಯಾವುದು ಏನು ಬಂತು ಬಿಟ್ಕೊಂಡ್ಲಿ. ಅವ್ರನ್ನ ಯಾರು ತಡೆದವ್ರೆ? ಹೇಳಿದಾಗ ಯಾರು ತಡೆದವ್ರೆ? ಈಗ ಅಲ್ವಾ, ಒಂದು ವಾರದಿಂದ ಅವರ ಫೋನ್ ಕಾಲ್ನ ಮಾಡಲಿ, ಸರ್ಚ್ ಮಾಡಿ, ಅವ್ರ ಫೋನ್ ಕಾಲ್ನು ಮಾಡಲಿ, ನನ್ನ ಫೋನ್ ಕಾಲ್, ಒಂದು ತಿಂಗಳದು ನನ್ನ ಫೋನ್ ಕಾಲ್, ಒಂದು ವರ್ಷದ ನನ್ನ ಫೋನ್ ಕಾಲ್ಗಳು ಮಾಡಲಿ, ಅವನ ಫೋನ್ ಕಾಲ್ಗಳು ನಿಮ್ಮ ಬಗ್ಗೆ ಒಳ್ಳೇದೇ ಹೇಳಿದ್ದಾರೆ. ಅಲ್ಲೆಲ್ಲ ಇರಲಿ, ಅಲ್ಲ ಹೇಳಿದ್ದು ಅಂತ ಇದ್ದಿದ್ರೆ ಅದು ನಾನು ಎಲ್ಲ ಆಯಾಮಗಳಲ್ಲಿ ಅಂತ ಹೇಳಿದೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀಲಿ, ಸತ್ಯ ಹೊರಬರಲಿ, ಕಟು ಸತ್ಯ ಹೊರಬರಲಿ, ಏನಾಗಿದೆ ಅನ್ನೋದು ಹೊರಬರಲಿ ಅಂತ. ಯಾಕೆಂದರೆ ನಿಮಗೂ ಗೊತ್ತಿದೆ, ನಿಮ್ಗೇನು ಗೊತ್ತಿಲ್ಲ ಅಂತ ನಾನಾದರೂ ಭಾವಿಸಿಲ್ಲ. ನಿಮಗೆ ಕಟು ವಾಸ್ತವ ಏನಾಗಿದೆ, ಯಾಕಾಗಿದೆ, ಪಿನ್ ಟು ಪಿನ್ ಮಾಹಿತಿ ನಿಮಗೂ ಕೂಡ ಇದೆ. ನನ್ನ ಬಾಯಿಂದ ನೀವು ಏನೋ ನೆನ್ನೆ ಆಗಿರೋದಕ್ಕೆ ಅದನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀರಾ. ಅವ್ರು ಹೇಳಿಕೆ ಕೊಟ್ಟರೆ ಹೇಳಿ ಅದೇ ಪಾತರಾಜನ ಬಗ್ಗೆ. ಯಾಕೆಂದರೆ ಅವನು ಇಲ್ಲೇ ಬೇಡ, ಇಲ್ಲಿ ಬಿಡಿ, ತುಮಕೂರಲ್ಲಿ ತಹಶೀಲ್ದಾರ್ ಆಗಿದ್ದ, ಕೊರಟಗೆರೆಯಲ್ಲಿ ತಹಶೀಲ್ದಾರ್ ಆಗಿದ್ದ, ಶಿರಾದಲ್ಲಿ ತಹಶೀಲ್ದಾರ್ ಆಗಿದ್ದ, ತುಮಕೂರಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾನೆ ಅಂತಕ್ಕಂಥದ್ದು ಮಾಧ್ಯಮ ಮಿತ್ರರು ಕೆಲವರು ನಿಮಗೆ ಮಾತಾಡಿರ್ಬೋದು. ಅಲ್ಲಿ ಅವನು ಜನಸ್ನೇಹಿಯಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾನೆ, ಅರ್ಥ ಆಯ್ತಾ? ಅದು ಯಾವ ಹಿನ್ನೆಲೆಯಲ್ಲಿ ಅವನ್ನ ಆ ಥರ ಇದು ಮಾಡಿದ್ದಾರೆ, ಅದು ನಿಜಕ್ಕೂ ಏಕವಚನದಲ್ಲಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಪದಪ್ರಯೋಗ ಶೋಭೆ ತರುವಂಥದ್ದೆಲ್ಲ ಒಳ್ಳೆಯದಲ್ಲ. ಗಮನಕ್ಕೂ ಬಂದಿದೆ, ನೋಡಿದ್ದೀನಿ ನಾನು ಕೂಡ. ಮಿಡಿಗೇಷನಲ್ಲಿ ಏನು ನಡೆದಿದೆ, ಯಾವ ರೀತಿ ನಡೆದಿದೆ, ಯಾವ ಕಾರಣಕ್ಕಾಗಿ ನಡೆದಿದೆ ಅಂಥದ್ದು ಜಗಜ್ಜಾಹಿರ. ನಿಮಗೆಲ್ಲ ಅದು ತಿಳಿದಿಲ್ಲ ಅಂತ ನಾನೇನು ಭಾವಿಸಿಲ್ಲ. ನಿಮಗೂ ಸಹ ವಾಸ್ತವ ಬಹಳ ಹತ್ತಿರದಿಂದ ವಾಸ್ತವ ನಿಮಗೆ ಅರ್ಥವಾಗಿದೆ. ಶಾಸಕರು ಹೇಳಿರೋದೇ ಒಂದು ರೀತಿ, ಮತ್ತು ಅಲ್ಲಾಗಿರೋದೇ ಇನ್ನೊಂದು ರೀತಿ. ಬಟ್ ಏನು ಮಾಜಿ ಶಾಸಕರು ಹೇಳಿರೋದೇ ಒಂದು ಥರ ಇದೆ, ಬಟ್ ಅಲ್ಲಿ ನಡೆದಿರೋದೇ ಇನ್ನೊಂದು ಥರ ಇದೆ. ಅದೇನು ನಿಮಗೆ ಗೊತ್ತಿಲ್ಲ. ಆ ಕಟು ಸತ್ಯ, ಕಟು ವಾಸ್ತವ ನಿಮಗೆ ಗೊತ್ತಿಲ್ಲ ಅಂತ ನಾನೇನು ತಿಳ್ಕೊಂಡಿಲ್ಲ. ಇಷ್ಟಾದ್ರೂ ಇದು ಭಾಳ ಗಂಭೀರವಾದಂಥ ಘಟನೆ. ಇಂಥ ಘಟನೆಗಳು ನಡಿಬಾರ್ದು ಕ್ಷೇತ್ರದಲ್ಲಿ. ಇಂಥ ಘಟನೆಗಳಿಗೆ ಯಾರೂ ಸಹ ಒಮ್ಮಕ್ಕೂ ಕೊಡಬಾರ್ದು.
ನಡೀಲೂಬಾರ್ದು. ಕ್ಷೇತ್ರದಲ್ಲಿ ಶಾಂತಿ ಪಾಲನೆ ಮಾಡ್ತಕ್ಕಂಥ ಲೀಡ್ರುಗಳು ಇರಬೇಕು, ಶಾಂತಿ ಕದಳುವಂಥ ಲೀಡ್ರುಗಳು ಇರಬಾರ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ದುರಾದೃಷ್ಟ ಇಬ್ಬರು ಸಾವನ್ನು ಅಪ್ಪಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಇವತ್ತು ಸಾಂತ್ವನವನ್ನು ಹೇಳೋಣ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಣ. ಇದು ಏನಾಗಿದೆ, ಇದು ಇಂಥ ಘಟನೆಗಳು ನಡೆದಾಗ ನಾವು ರಾಜಕೀಯ ಬೆರೆಸಬಾರ್ದಿಲ್ಲಿ. ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ, ಏನು ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನು ಗಂಭೀರವಾಗಿ ಎಲ್ಲ ಮೂಲಗಳಿಂದಲೂ ಸಹ ಪರಿಗಣನೆ ಮಾಡಿ, ಎಲ್ಲ ಮೂಲಗಳಿಂದಲೂ ಸಹ ಎನ್ಕ್ವೈರಿ ಮಾಡಿಬಿಟ್ಟು ತಪ್ಪಿತಸ್ಥರನ್ನ ಕಲ್ಪ್ರಿಟ್ಸ್ನ ಹಿಡಿದು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸನ ಪೊಲೀಸ್ನವ್ರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ನೆನ್ನೆನೇ ನಾನು SP ಅವ್ರಿಗೆ ಮಾತಾಡ್ತಾ ಅವ್ರಿಗೆ ಹೇಳಿದೆ, ಇದನ್ನು ಗಂಭೀರವಾಗಿ ನೀವು ಪರಿಗಣಿಸಬೇಕು, ಇದು ರಾಜಕೀಯ ಬೆರೆಸಬಾರ್ದು ನೀವು. ನಾನು 0 ಅವರ್ನಲ್ಲಿ ಇದ್ರ ಬಗ್ಗೆ ಮಾತಾಡೋನಿದ್ದೀನಿ. ಇದು ಹೇಳಿದೆ ನಾನು SP ಅವ್ರಿಗೆ ಒಂದು 8:30-9 ಗಂಟೆ ಸುಮಾರಿಗೆ ಮಾತಾಡಿದೆ. ಅವರಾಗಲೇ ಹೋಗಿ ಬಂದಿದ್ದರು. ಅವರು ಸಹ ಘಟನೆ ನನಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅವ್ರಿಗೂ ಸಹ ವಾಸ್ತವ ಅರಿವಾಗಿತ್ತು. ಅದಕ್ಕೆ ನಾನು ಹೇಳಿದೆ, ಇದು ಯಾವುದೇ ಆಯಾಮ ನೀವು ಮಾಡಿ, ಯಾವುದೇ ಆ್ಯಂಗಲಲ್ಲಿ ನೀವು ಎನ್ಕ್ವೈರಿ ಮಾಡಿ, ನಿಮಗೆ ಫ್ರೀ ಹ್ಯಾಂಡ್ ಇದೆ, ಮಾಡಿ ನಿಜವಾದ ಕಲ್ಪ್ರಿಟ್ಸ್ನ ಹಿಡಿದು ಶಿಕ್ಷೆ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ. ಇದನ್ನು ನಾನು 0 ಅವರ್ನಲ್ಲಿ ರೈಸ್ ಮಾಡೋದಿದ್ದೆ, ಬಟ್ ನೆನ್ನೆ 0 ಅವರ್ ಗಲಾಟೆನೇ ಆಯಿತು. ಕ್ವಶನ್ ಅವರ್ ಆದಮೇಲೆ 0 ಅವರ್ ತಗೊಬೇಕಾಯ್ತು, ಅದು ಆಗಲಿಲ್ಲ. ಆ ಕಾರಣದಿಂದ ನಾನು ಹೋಗಿ ಗೃಹ ಮಂತ್ರಿಗಳ ಹತ್ರನೂ ಕೂತ್ಕೊಂಡು ಮಾತಾಡಿದೆ.